10ನೇ ತರಗತಿಯ ಕಾಶ್ಮೀರಿ से ಪಾಠದ ವಿವರಣೆ ಕನ್ನಡದಲ್ಲಿ. कल शाम को चौक में 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते ही में पड़ती है. कल शाम को ಅಂದರೆ ಕಲ್ ಅಂದರೆ ನಿನ್ನೆ, ಶಾಮ್ ಅಂದರೆ ಸಾಯಂಕಾಲ, ಚೌಕ್ ಅಂದರೆ ಸರ್ಕಲ್ ಅಥವಾ ವೃತ್ತ. 4 ರಸ್ತೆಗಳು ಸೇರುವ ಜಾಗವನ್ನು ನಾವು ಸರ್ಕಲ್ ಅಥವಾ ಚೌಕ್ ಅಂತ ಕರಿತೀವಿ. ಮೇ ಅಂದರೆ ಇಲ್ಲಿ ಪಾಠದ ಲೇಖಕರು. 2-4 ಜರೂರಿ ಚೀಸ್ನೆ ಖರೀದನೆ ಗೈತ. ಚೌತ 2-4 ಅಂದರೆ 1-2-3 ವಸ್ತುಗಳನ್ನು, ಜರೂರಿ ಅಂದರೆ ಮುಖ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳಲು, ಚೀಸ್ ಅಂದರೆ ವಸ್ತುಗಳನ್ನು ಕೊಂಡುಕೊಳ್ಳಲು, ಖರೀದನೆ ಅಂದರೆ ಕೊಂಡುಕೊಳ್ಳಲು ಹೋಗಿದ್ದೆ. ಇಲ್ಲಿಗೆ ಚೌಕ್ ಅಂದರೆ ಸರ್ಕಲ್ಗೆ. ಅಲ್ಲಿ ಪಂಜಾಬಿ ಮೇವಾ ಫರೋಶೋಂಕಿ ದುಕಾನೆ ರಾಸ್ತೆ ಹೀಮೆ ಪಡ್ತಿ ಹೇ. ಸರ್ಕಲ್ ಅಂದರೆ ಸುತ್ತಲೂ ರೋಡ್ಗಳಿರುತ್ತೆ, ಆ ಕಡೆ ಈ ಕಡೆ, ಲೆಫ್ಟ್ ರೈಟು, ಫ್ರಂಟು ಬ್ಯಾಕು. ದಾರಿನಲ್ಲಿ ಹೋಗಬೇಕಾದ ಸರ್ಕಲ್ಗೆ ಮೇವಾ ಫರೋಶೋಂಕಿ, ಪಂಜಾಬಿ ಅಂದರೆ ಪಂಜಾಬಿನ, ಮೇವಾ ಫರೋಶೋಂಕಿ ಅಂದರೆ ತಾಜಾ ಹಣ್ಣುಗಳ ಅಂಗಡಿಗಳು ರಾಸ್ತೆಯಲ್ಲೇ ಇದ್ವು, ಅಂದರೆ ದಾರಿನಲ್ಲೇ ಸಿಗ್ತಿದ್ವು. ಟೋಟಲ್ ಆಗಿ ಇದರ ಅರ್ಥ ಏನು? ನಿನ್ನೆ ಸಾಯಂಕಾಲ ನಾನು ಚೌಕ್ಗೆ ಅಂದರೆ ಸರ್ಕಲ್ಗೆ ಹೋಗಿ ಒಂದು 3-4 ವಸ್ತುಗಳನ್ನು, ಬೇಕಾದಂಥ ಮುಖ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಹೊರಟಿದ್ದೆ. ಆಗ ದಾರಿನಲ್ಲೇ ಪಂಜಾಬಿ ಅವರು ಇಟ್ಟಂಥ ಅಂಗಡಿ ಯಾವುದು? ತಾಜಾ ಹಣ್ಣಿನ ಅಂಗಡಿಗಳು ದಾರಿಯಲ್ಲೇ ಇದ್ದವು. ನಿನ್ನೆ ಸಾಯಂಕಾಲ ಸರ್ಕಲ್ನಲ್ಲಿ 1-2 ಮುಖ್ಯವಾದ ವಸ್ತುಗಳನ್ನು ಕೊಳ್ಳಲು ಹೋಗಿದ್ದೆ. ಪಂಜಾಬಿ ತಾಜಾ ಹಣ್ಣುಗಳ ಅಂಗಡಿಗಳು ದಾರಿಯಲ್ಲಿದ್ದವು. ಏಕ್ ದುಕಾನ್ ಪರ್ बहुत अच्छे रंगदार गुलाबी सेब सजे हुए नजर आए. जी ललचा उठा. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಲೇಖಕರು ಹೊರಟರು ಚೌಕ್ಗೆ. ಆ ದಾರಿನಲ್ಲಿ ಹೋದಾಗ ಪಂಜಾಬಿಗಳ ತಾಜಾ ಹಣ್ಣುಗಳ ಅಂಗಡಿಗಳಿದ್ದವು. ಏಕ್ ದುಕಾನ್ ಮೇ, ಎಷ್ಟೊಂದು ಅಂಗಡಿಗಳಲ್ಲಿ ಒಂದು ಅಂಗಡಿಯಲ್ಲಿ ಬಹುತ್ ಅಚ್ಚೆ ರಂಗದಾರ್, ಒಂದು ಅಂಗಡಿಯಲ್ಲಂತೂ ತುಂಬಾನೇ ರಂಗದಾರನ ಬಣ್ಣ ಬಣ್ಣದ ಗುಲಾಬಿ ಸೇಬ್ ಸಜ್ಜೆ ಹುಯ್ಯತೆ. ಗುಲಾಬಿ ಅಂದರೆ ಗುಲಾಬಿ ಬಣ್ಣದ ಸೇಬುಗಳು, ಸಜ್ಜೆ ಹುಯ್ಯತೆ ಅಂದರೆ ಸಜ್ಜುಗೊಳಿಸಿದ್ರು. ನೀವು ಸಾಮಾನ್ಯವಾಗಿ ನೋಡಬಹುದು, ಮಾರ್ಕೆಟ್ಗೆಲ್ಲ ಹೋದಾಗ, ಹಣ್ಣುಗಳ ಅಂಗಡಿಗೆ ಹೋದಾಗ ಹಣ್ಣುಗಳನ್ನು ಜೋಡಿಸಿರುವ ರೀತಿ, ಸಜ್ಜೆ ಅಂದರೆ ಜೋಡಿಸಿರುವ ರೀತಿಯನ್ನು ನೋಡಿ ನಜರ್ ಆಯೆ, ಜೋಡಿಸಿರೋದು ಕಣ್ಣಿಗೆ ಬಿತ್ತು ಅಥವಾ ದೃಷ್ಟಿಗೆ ಬಿತ್ತು. ನಜರ್ ಅಂದರೆ ದೃಷ್ಟಿ. ಬಣ್ಣ ಬಣ್ಣದ ಗುಲಾಬಿ ಸೇಬುಗಳನ್ನು ಜೋಡಿಸಿರುವುದು ನನ್ನ ಕಣ್ಣಿಗೆ ಬಿತ್ತು. ಯಾರ ಕಣ್ಣಿಗೆ? ಲೇಖಕರ ಕಣ್ಣಿಗೆ. ಜಿ ಲಲ್ಚಾವಟ, ಎಲ್ಲರಿಗೂ ಸಾಮಾನ್ಯ ಅದೇ ಅಲ್ವಾ, ಹಣ್ಣುಗಳೆಲ್ಲ ಚೆನ್ನಾಗಿರೋ ಜೋಡಿಸಿದ್ರೆ ರೆಡ್ ಪಿಂಕ್ ಗುಲಾಬಿ ಬಣ್ಣದೆಲ್ಲ ಇರ್ತಾರೆ, ವಾವ್ ಎಷ್ಟು ಚೆನ್ನಾಗಿದೆ ಅನ್ಸುತ್ತಲ್ಲ. ಇವ್ರಿಗೂ ಸಹ ಜಿ ಲಲ್ಚಾವಟ. ಜಿ ಅಂದರೆ ಮನಸ್ಸಿಗೆ ತುಂಬಾನೇ ಆಸೆ ಆಯಿತು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಇದ್ರ ಬಗ್ಗೆ ಹೇಳೋದಾಯ್ತಂದ್ರೆ, ಈಗಿನ ಸಮಾಜದಲ್ಲಿ ಹೆಚ್ಚಿನ ಜನರು, ಶಿಕ್ಷಿತ್ ಸಮಾಜ ಅದರಲ್ಲೂ ವಿದ್ಯಾವಂತರು ಇರುವಂತಹ ಸಮಾಜದಲ್ಲಿ ಹೆಚ್ಚಿನದಾಗಿ ವಿಟಮಿನ್ ಮತ್ತು ಪ್ರೋಟೀನ್ ಬಗ್ಗೆ ಹೆಚ್ಚು ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ಈಗಿನ ದಿನಗಳಲ್ಲಿ. ಹೌದು ಅಲ್ವ? ಕ್ಯಾರೆಟ್ ತಿಂದರೆ ಇಂಥ ವಿಟಮಿನ್ನು, ಪರಂಗಿ ಹಣ್ಣು ತಿಂದರೆ ಇಂಥ ವಿಟಮಿನ್ನು, ಅಂದರೆ A to Z ಯಾವ್ಯಾವೆಲ್ಲ ವಿಟಮಿನ್ಗಳಿದೆ ಅಲ್ಲ, ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಮಾಡ್ತಾ ಇದ್ದಾರೆ. ಕರ್ಣಕ್ಕೆ ಪ್ರವೃತ್ತಿ ಹೋಗಯ್ಯ, ಇದೊಂಥರ ಅವರ ಅಭ್ಯಾಸ ಆಗೋಗ್ಬಿಟ್ಟಿದೆ, ಗುಣ ಬಂದೋಗಿದೆ. ಇದರಲ್ಲಿ ಇಂಥ ವಿಟಮಿನ್ ಇದೆ, ತಿನ್ನೋ ಮಕ್ಕಳು ತಿನ್ನಲಿಲ್ಲ ಅಂದರೆ ಏನಂತ ಹೇಳ್ತೀವಿ? ಪರಂಗಿ ಹಣ್ಣು ತಿನ್ನೋ ವಿಟಮಿನ್ ಸಿ ಇದೆ, ಕಣ್ಣುಗೊಳ್ಳೇದು. ಹಿಂದಿನ ಕಾಲದಲ್ಲಿ ಹೇಳ್ತಿರೋ, ಹತ್ತಿ ಹಣ್ಣು ತಿನ್ನೇ ಕಣ್ಣುಗೊಳ್ಳೇದು, ತಿನ್ನಿರಿ, ಪರಂಗಿ ಹಣ್ಣು ತಿನ್ನಿ, ರಕ್ತ ಬರುತ್ತೆ, ಹೀಗೆ ಒಂದೊಂದು ಹೇಳ್ತಿದ್ರಲ್ಲ. ಈಗ ಅದನ್ನು ಯಾವ ರೀತಿನಲ್ಲಿ ಹೇಳ್ತಿದ್ದಾರೆ? ವಿಟಮಿನ್ನು, ಪ್ರೋಟೀನ್ ಇದೆ ಅನ್ನುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊತ ಇದ್ದಾರೆ ಈಗಿನ ಸಮಾಜದಲ್ಲಿ. ಒಂದು ಅಂಗಡಿಯಲ್ಲಿ ತುಂಬಾ ಒಳ್ಳೆಯ ಬಣ್ಣ ಬಣ್ಣದ ಗುಲಾಬಿ ಸೇಬುಗಳನ್ನು ಜೋಡಿಸಿದ್ದು ಕಣ್ಣಿಗೆ ಬಿತ್ತು. ಮನಸ್ಸಿಗೆ ಆಸೆಯಾಯಿತು. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಿತ ಸಮಾಜವು ವಿಟಮಿನ್, ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡುವ ಗುಣ ಹೊಂದಿದೆ. ಟೊಮೊಟೊ ಕೋ ಪೆಹಲೆ ಕೊಯ್ ನ ಪೂಛ್ತಾ ಥಾ, ಅಬ್ ಟೊಮೊಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ನಿಮಗೆ ಗೊತ್ತಿರೋ ಹಾಗೆ ಟೊಮೊಟೊ ಅಷ್ಟೊಂದೇನು ಯೂಸ್ ಮಾಡ್ತಿರಲಿಲ್ಲ ಹಿಂದಿನ ಕಾಲದಲ್ಲೆಲ್ಲ. ಹೆಚ್ಚಿನದಾಗೇನು ಹುಣಸೆಹಣ್ಣನ್ನು ಸಹ ಬಳಸ್ತಿದ್ರು. ಹುಣಸೆಹಣ್ಣು ಗೊತ್ತಿದೆ ಅಲ್ವಾ? ಈಮಲಿ ಅಂತ ಹಿಂದಿನಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲೇ ಟಮರಿಂಡ್ ಅಂತ ಹೇಳ್ತಾರೆ. ಯಾರೋ ಕೇಳ್ತಿಲ್ಲ, ಅಬ್ ಟೊಮೊಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಆದರೆ ಈಗ ಟೊಮೊಟೊ ಆಹಾರದಲ್ಲಿ ಬಹಳ ಮುಖ್ಯವಾದ ಅಂಗ
ಆಗಿದೆ. ಅದರಲ್ಲೂ ನಾಟಿ ಅಂತದ್ದು ಇದೆ, ಫಾರಮ್ ಅನ್ನೋದು ಇದೆ. ಈಗಿನ ಸಲಾಡ್ಗಳೆಲ್ಲ ಮಾಡಲಿಕ್ಕೆ ಫಾರಮ್ ಟೊಮೊಟೊವನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ. ಹಾಗಾಗಿ ಟೊಮೊಟೊನೂ ಸಹ ಆಹಾರದಲ್ಲಿ ಮುಖ್ಯವಾದ ಅಂಗ ಆಗೋಗಿದೆ. ಟೊಮೊಟೊವನ್ನು ಮೊದಲು ಯಾರೂ ಕೇಳುತ್ತಿರಲಿಲ್ಲ, ಈಗ ಟೊಮೊಟೊ ಆಹಾರದ ಮುಖ್ಯ अंगवाಗಿದೆ. गाजर भी पहले गरीबों के पेट भरने की चीज थी. अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है, इसलिए गाजर को भी मेज़ों पर स्थान मिलने लगा है. ಅಂದ್ರೇನು? ಗಾಜರ್ ಅಂದರೆ ಇಂಗ್ಲಿಷ್ನಲ್ಲಿ ಕ್ಯಾರೆಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಗಜ್ಜರಿ. ಈಗಿನ ಮಕ್ಳಿಗೆ ಬಹುಶಃ ನಿಮಗೆ ಗಜ್ಜರಿ ಅಂದರೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಕ್ಯಾರೆಟ್ ಅಂತಾನೆ, ಕನ್ನಡದಲ್ಲೂ ಕ್ಯಾರೆಟ್ ಆಗೋಗಿದೆ ಇದು. गाजर अथवा गज्जरी अथवा ಕ್ಯಾರೆಟ್ भी पहले गरीबों के पेट भरने की चीज थी. ಮೊದಲು ಗರೀಬ್ ಅಂದ್ರೆ ಏನು? ಬಡವರು. ಇದಕ್ಕೆ ವಿರುದ್ಧಾರ್ಥಕ ಶಬ್ದ ಅಮೀರ್. ಗರೀಬ್ಗೆ ವಿರುದ್ಧಾರ್ಥಕ ಶಬ್ದ ಅಮೀರ್, ಇದಕ್ಕೆ ಗರೀಬ್. ಮೊದಲು ತರಕಾರಿ, ಈ ಕ್ಯಾರೆಟ್ ಅನ್ನ ಹೊಲದಲ್ಲಿ ಬೆಳೆದಾಗ ತುಂಬಾ ಹಸುವಾದಾಗ ಅದೇ ತರಕಾರಿಯನ್ನ ತಿಂತಿದ್ರು ಬಡವರು. ಅಂದ್ರೆ ಬಡವರ ತಿನ್ನುವ ವಸ್ತು ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ತರಕಾರಿ, ಅವರೆಕಾಯಿ, ಕಡಲೆಕಾಯಿ ಹೊಲದಲ್ಲೆಲ್ಲ ಬೆಳೆದ್ರೆ ಅಲ್ಲೇ ಹಸಿದಿನ ಸುಟ್ಟು ಇದು ಮಾಡಿ ತಿಂತಿದ್ರು. ಏನಾಗಿತ್ತು? ಅದಕ್ಕೆ ಹೊಟ್ಟೆ ಹಸಿವು, ಅನ್ನ ಮಾಡಕ್ ಆಗ್ತಿಲ್ಲ, ಬೇರೆ ವೆರೈಟಿ ಇಲ್ಲ ಅಂತ ಹೇಳಿ ತಿಂತಿದ್ರು. ಆದ್ರೆ ಇವಾಗ ಅದು ಪದ್ಧತಿನೇ ಆಗೋಗಿದೆ. ನೋಡಿ, ಸಂಕ್ರಾಂತಿ ಹಬ್ಬ ಬಂತು ಅಂತಂದ್ರೆ ಹಸಿ ಕಡಲೆಕಾಯಿನ ಬೇಯಿಸ್ತಾರೆ, ಹಸಿ ಅವರೆಕಾಯಿನ ಬೇಯಿಸ್ತಾರೆ, ತಿಂತಾರೆ. ಆಗಿನ ಕಾಲದಲ್ಲಿ ಹೊಟ್ಟೆ ಹಸಿವು ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೆ ಇದೇ ಆಗಿತ್ತು. ಈ ಕಾಳು ಕಡ್ಡಿಗಳನ್ನು ಸಹ ಬೇಯಿಸಿ ಉಪ್ಪು ಹಾಕೊಂಡು ತಿಂತಿದ್ರು. ಆದ್ರೆ ಇವಾಗ ಅದೇನಾಗಿದೆ? ವಿಟಮಿನ್ ಅನ್ನೋ ಲೆಕ್ಕದಲ್ಲಿ ಬೇಕು ಅಂತ ಊಟ ಇದ್ದವರು ಅದನ್ನು ತಿನ್ನೋ ಪರಿಸ್ಥಿತಿ ಬಂದೋಗಿದೆ. ಹಾಗೆ ಕ್ಯಾರೆಟು ಸಹ ಮೊದಲು ಬಡವರು ತಿನ್ನುವಂತಹ ಒಂದು ತರಕಾರಿ ಆಗಿತ್ತು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೆ. ಆದ್ರೆ ಮೊದಲು ಬಡವರು ಇದನ್ನ ಹಲ್ವಾ ಗೊತ್ತಿದಲ್ವಾ, ಸ್ವೀಟ್, ಅದನ್ನ ಸ್ವೀಟ್ ಮಾಡ್ಕೊಂಡಷ್ಟೇ ತಿಂತಿದ್ರು. ನಾವು ಶ್ರೀಮಂತರು, ನಾವೇನು ಅದನ್ನ ಹಸಿದನ್ನು ತಿನ್ನೋದು, ಸ್ವೀಟ್ಗಷ್ಟೇ ಅನ್ನುವಂಥ ಪದ್ಧತಿ ಇತ್ತು. ಮಗರ್ अब पता चला है कि, ಈಗ ಅವ್ರಿಗೂ ಗೊತ್ತಾಗಿದೆ ಏನಂದ್ರೆ, ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೇ, ಕ್ಯಾರೆಟ್ ನಲ್ಲೂ ಸಹ ಬಹಳಷ್ಟು ವಿಟಮಿನ್ ಇದೆ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ತಿಳಿದುಕೊಂಡಿದ್ದಾರೆ. इसलिए गाजर को भी मेजों पर स्थान मिलने लगा है. मेजों पर स्थान मिलना ಅಂದ್ರೆ ಏನು? ಸಾಮಾನ್ಯವಾಗಿ ನಾವೆಲ್ಲ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಶ್ರೀಮಂತರೆಲ್ಲ ಏನು ಟೇಬಲ್ ಮೇಲೆ ವೆರೈಟಿಯಾಗಿ ಅದನ್ನೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಸ್ಟೈಲಿಶ್ ಆಗಿ ಕಟ್ ಮಾಡಿ ಇಟ್ಕೊಂಡು ತಿಂತಾರೆ. ಟೇಬಲ್ ಮೇಲೆ ನೋಡೋಕೆ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಸರ್ವಿಂಗ್ ಸಿಸ್ಟಮ್ ನಿಮಗೆ ಗೊತ್ತಿದೆ ಅಲ್ವಾ, ಹೇಗೆ ನಾವು ಇನ್ನೊಬ್ರಿಗೆ ತಿನ್ನೋದಕ್ಕೆ ರೆಡಿ ಮಾಡಿ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಲ್ವ? ತಟ್ಟೆನಲ್ಲಿ ಅನ್ನ ಸಾರು ಮುದ್ದೆ ಒಟ್ಟಿಗೆ ತುಂಬಿಕೊಟ್ಬಿಡ್ತೀವ, ಅನ್ನ ಕೊಟ್ಟು, ಸಾರು ಕೊಟ್ಟು, ಪಲ್ಯ ಸೈಡಲ್ಲಿ ಹಾಕಿ, ಈ ರೀತಿ ಸ್ವೀಟು ಒಂದು ಬಟ್ಲಲ್ಲಿ ಹಾಕಿ ಹಿಂಗೆಲ್ಲ ಕೊಡ್ತೀವಿ. ಅನ್ನ ಒಂದರಲ್ಲಿ ಬಟ್ಲೊಂದು, ಅನ್ನದ ಬಟ್ಲೊಂದು, ಸಾರಿನ ಬಟ್ಲೊಂದು, ಚಪಾತಿಗೊಂದು, ಪಲ್ಯಕ್ಕೊಂದು, ಹೀಗೆ. ಹಾಗಾಗಿ ಈ ಮೇಜೋಪರ ಸ್ಥಾನವಿಲ್ಲ ಅಂದರೆ ಶ್ರೀಮಂತರುಗಳು ಟೇಬಲ್ ಮೇಲೆ ಊಟ ಮಾಡ್ತಾರೆ, ಅಲ್ಲೂ ಸಹ ಈ ತರಕಾರಿಯನ್ನ ಬಳಸ್ತಾ ಇದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಮೇಜೋಪರ್ ಸ್ಥಾನ್ ಮಿಲಾ ಹೇ. ಗಜ್ಜರಿ ಅಥವಾ ಕ್ಯಾರೆಟ್ ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು. ಶ್ರೀಮಂತರು ಅದರ ಹಲ್ವಾ ತಿನ್ನುತ್ತಿದ್ದರು. ಆದರೆ ಈಗ ಗಜ್ಜರಿಯಲ್ಲಿ ಬಹಳ ವಿಟಮಿನ್ ಇದೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ಗಜ್ಜರಿಗೂ ಸಹ ಮೇಜಿನ ಮೇಲೆ ಅವಕಾಶ ಸಿಕ್ಕಿದೆ. सेब के विषय में तो यह कहा जाने लगा है कि एक सेब रोज खाइए तो आपको डॉक्टर की जरूरत नहीं पड़ेगी. ಇದು ನಿಮಗೆ ಗೊತ್ತಿರುವಂತಹ ವಿಷಯ. ಯಾಕೆಂದ್ರೆ ವಾಟ್ಸಪ್ಗಳಲ್ಲೆಲ್ಲ ಲಿಸ್ಟೇ ಬಂದೋಗುತ್ತೆ, ಏನು ತಿಂದರೆ ಯಾವುದರಿಂದ ದೂರ ಇರಬೇಕು ಅಂತ. ಸೊ ಇದು ನಿಮಗೆ ಗೊತ್ತಿರುವಂಥ ವಿಷಯ ಏನಂದರೆ, ಪ್ರತಿದಿನ ಒಂದು ಸೇಬನ್ನು ತಿನ್ನೋದ್ರಿಂದ ಡಾಕ್ಟ್ರಿಂದ ದೂರ ಉಳಿಬಹುದು. ಸೇಬ್ಗೆ ವಿಷಯವೇ ಕಹಾ ಜಾನೆ ಲಗಾ ಹೈ, ಹೇಳಲಾಗ್ತಿದೆ. ಏನಂದ್ರೆ ಏಕ್ ಸೇಬ್ ರೋಸ್, ಒಂದು ಸೇಬು ರೋಸ್ ಅಂತ ಹೇಳಿದ್ರೆ ಪ್ರತಿದಿನ, ರೆಗ್ಯುಲರ್ ಆಗಿ ಪ್ರತಿದಿನ ಖಾಯಿಯೇ, ತಿನ್ನೋದ್ರಿಂದ ಆಪ್ಕೋ ಡಾಕ್ಟರ್ ಕಿ ಜರೂರತ್ ನಹಿ ರಹೇಗಿ, ನಿಮಗೆ ಡಾಕ್ಟರ್ನ ಅವಶ್ಯಕತೆ ಇಲ್ಲ. ಅಂದ್ರೆ ಅರ್ಥ ಏನು? ಡಾಕ್ಟರ್ ನೆಗಡಿ ಕೆಮ್ಮು ಬಂದಿರುತ್ತೆ, ಒಂದು ಆಪಲ್ ತಿಂದ್ಬಿಟ್ಟಿದ್ದೀನಿ, ನಾನು ಡಾಕ್ಟರ್ ಹತ್ರ ಹೋಗಂಗಿಲ್ಲಪ್ಪ, ಆಪಲ್ ತಿಂದಿದ್ದೀನಿ, ಹಾಗಲ್ಲ. ಕಾಯಿಲೆ ಇರಲಿ ಬಿಡ್ಲಿ, ಪ್ರತಿದಿನ ಬೇಕಾದಂತಹ ಈ ಒಂದು ಸೇಬನ್ನು ಪ್ರತಿದಿನ ತಿಂತಾ ಹೋದ್ರೆ ಆರೋಗ್ಯ ಅಂದರೆ ನಮ್ಮ ಶಕ್ತಿ ಗಟ್ಟಿಮುಟ್ಟಾಗಿರುತ್ತೆ, ಯಾವ ರೋಗಗಳು ಬರುವುದಿಲ್ಲ. ಒಂದಿನ ತಿಂದು ಇನ್ನೊಂದಿನ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿದಿನ ಒಂದು ಸೇಬು ತಿನ್ನುವುದರಿಂದ ನಿಮಗೆ ಡಾಕ್ಟರ್ನ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ.
डॉक्टर से बचने के लिए हम नीम कौड़ी तक खाने को तैयार हो सकते हैं। सेब तो रस और स्वाद में अगर आम से बढ़कर नहीं है तो घटकर भी नहीं है, उसमें गुण भी है। ಅಂದ್ರೆ ಡಾಕ್ಟರ್ से बचने के लिए ಈಗ ಕೆಲವ್ರು ಹಿಂದಿನ ಕಾಲದವ್ರು ಅಯ್ಯೋ ಮನೆಯಲ್ಲೇ ಕೈ ಔಷಧಿ ತಗೊಂಡ್ರಾಯ್ತು ಬಿಡಪ್ಪ, ಡಾಕ್ಟರ್ ಹತ್ರ ಎಂತಕ್ಕೆ ಹೋಗೋದು, ಈಗಿನ ಕಾಲದ ಡಾಕ್ಟ್ರುಗಳಂತೂ ಏನೂ ಗೊತ್ತಿರಲ್ಲ ಅನ್ನುವಂಥ ಮಾತುಗಳನ್ನು ನೀವು ಕೇಳಿದ್ದೀರ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ಅದರಲ್ಲೂ ಎಸ್ಪೆಷಲಿ ಈಗಿನ ಚಿಕ್ಕ ಮಕ್ಕಳು ಒಂಥರ ಡಾಕ್ಟ್ರು ಬೇಡ ಅಂತ ಹೇಳಿದ್ರೆ, ಹಿಂದಿನ ಕಾಲದ ಜನರು ಡಾಕ್ಟ್ರು ಬೇಡ ಅಂತ ಹೇಳೋದಕ್ಕೆ ಮತ್ತೊಂದು ರೀತಿಯೇ ಕಾರಣ ಇರುತ್ತೆ. ಅಯ್ಯೋ ಇವಾಗಿನ ಕಾಲದ ಇಂಜೆಕ್ಷನ್ನು ಅದೆಲ್ಲ ಅದಕ್ಕಿನ್ನ ಬೇರೆ ಯಾವ್ದಾದ್ರು ಮನೆ ಮದ್ದು ಮಾಡ್ಕೊಂಡು ತಿನ್ನೋಣ, ಈಗ ನೆಗಡಿ ಕೆಮ್ಮು ಬಂತಪ್ಪ ಡಾಕ್ಟರ್ ಹತ್ರ ಯಾಕೆ ಹೋಗ್ತೀಯಾ, ಮನೆಯಲ್ಲಿ ಹಬೆ ತಗೊಳ್ಳೋಣ, ಇಲ್ಲ ಅಂತ ಹೇಳಿದ್ರೆ ಏನಂತ ಕಷಾಯ ಮಾಡ್ಕೊಂಡು ಕುಡಿಯೋಣ, ಈ ರೀತಿ ಎಲ್ಲ ಹೇಳ್ತಾರೆ. ಡಾಕ್ಟರ್ ಹತ್ರ ಅಂತೂ ನಾನು ಬರೋದಿಲ್ಲ. ಬಚ್ಚನೆ ನೀಮ್ ಕೋಡಿ ತಕ್ ಖಾನೆ ಕೋ ತಯಾರ್ ಹೇ. ಡಾಕ್ಟ್ರಿಂದ ತಮ್ಮನ್ನ ತಾವು ಬಚ್ಚನೆ ಅಂದರೆ ಡಾಕ್ಟ್ರಿಂದ ತಮ್ಮನ್ನ ತಾವು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬಾರದು ಅನ್ನೋದಕ್ಕೆ ಕೆಲವ್ರು ಏನು ಮಾಡ್ತಾರೆ, ನೀಮ್ ಕೋಡಿ ಅಂತ ಹೇಳಿದ್ರೆ ಬೇವಿನಕಾಯಿ ಬೇಕಾದ್ರೂ ತಿನ್ಬಿಡ್ತೀನಿ, ಆ ಡಾಕ್ಟರ್ ಹತ್ರ ಮಾತ್ರ ನಾನು ಹೋಗೋದಿಲ್ಲ ಅಂತ ಹೇಳೋ ಮಾತನ್ನ ನೀವು ಕೇಳಿರ್ಬೋದು. ಇಲ್ಲಾಂದ್ರೆ ಬೇವಿನಕಾಯಿ ಬಿಟ್ಟು ಮತ್ತು ಬೇವಿನಕಾಯಿನ ಬಿಟ್ಟು ಬೇರೆ ಇನ್ಯಾವುದನ್ನ ಬೇಕಾದರೂ ಹೇಳಿರ್ಬೋದು. ಉದಾಹರಣೆ ಇಲ್ಲಿ ಹೇಳ್ತಿರೋದು ಅಂದರೆ ಇದು ತುಂಬ ಕಹಿಯಾಗಿರುತ್ತೆ ಬೇವಿನಕಾಯಿ ಬೇಕಾದ್ರೂ ತಿಂದುಬಿಡ್ತೀನಿ, ಆದರೆ ಡಾಕ್ಟರ್ ಹತ್ರ ಮಾತ್ರ ಬೇಡಪ್ಪ ಅನ್ನೋವಂಥ ಹೇಳೋವಂಥ ಜನರು ಸಹ ಇದ್ದಾರೆ. ಈಗ ನಿಮ್ಮಲ್ಲೇ ಕೆಲವರು ಇರ್ತೀರ, ಅಯ್ಯೋ ಡಾಕ್ಟರ್ ಹತ್ರ ಹೋಗಿ ಚುಚ್ಚಿಸ್ಕೊಳಲ್ಲಪ್ಪ, ಬೇಕು ನಾವು ಮಾತ್ರೆ ಕೊಟ್ಬಿಡು, ಇಲ್ಲ ಸಿರಪ್ ಕೊಟ್ಬಿಡು, ಚುಚ್ಚಿಸ್ಕೊಳೋದು ಮಾತ್ರ ನಮ್ಮ ಕೈಲಾಗಲ್ಲ ಅಂತ ಹೇಳ್ತಾರೆ. ಕಹಿ ಮಾತ್ರ ನುಂಗೋಕ್ಕೂ ರೆಡಿ, ಆದರೆ ಡಾಕ್ಟರ್ ಹತ್ರ ಹೋಗೋಕ್ಕೆ ರೆಡಿ ಇರಲ್ಲ. ಈ ರೀತಿಯಾಗಿ ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಹಮ್ ನೀಮ್ ಕೋಡಿ ತಕ್ ಖಾನೆ ಕೋ ತಯಾರ್ ಹೋ ಸಕ್ತೆ ಹೇ. ಡಾಕ್ಟ್ರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿನ, ರಕ್ಷಣೆ ಅಂದ್ರೇನು, ಅವರಿಂದ ದೂರ ಇರಬೇಕು ಅಂದರೆ ನಾವು ಬೇವಿನಕಾಯಿಯನ್ನು ಬೇಕಾದ್ರೂ ತಿನ್ನೋದಕ್ಕೆ ತಯಾರಿದ್ದೀವಿ ಅನ್ನೋ ಮಾತಿದು. अंतद्रली सेब तो रस और स्वाद में अगर आम से बढ़कर नहीं है तो घटकर भी नहीं है. अंतद्रली ಸೇಬ್ तो रस और स्वाद में, ಈ ಸೇಬು ಹಣ್ಣು ಅಥವಾ ಈ ಆಪಲ್ ಏನಿದೆ ಇದು ರಸದಲ್ಲಿ ಮತ್ತೆ ಸ್ವಾದದಲ್ಲಿ, ಟೇಸ್ಟಲ್ಲಿ ಮತ್ತೆ ಅದರಲ್ಲಿರುವಂಥ ರಸದಲ್ಲಿ ಆಮನಷ್ಟು, ಆಮ್ ಅಂತ ಹೇಳಿದ್ರೇನು ಮಾವಿನ ಹಣ್ಣು, ಮಾವಿನಷ್ಟು ಟೇಸ್ಟ್ ಇಲ್ಲದೆ ಇದ್ರೂ ಅದಕ್ಕಿಂತ ಕಡಿಮೆ ಅಂತೂ ಏನಿಲ್ಲ, ಹೌದು ಅಲ್ವ. ಮಾವಿನ ಹಣ್ಣುಗಳ ರಾಜ ಅಂತಾರೆ, ಅದರಲ್ಲಿ ರಸನೂ ಇರುತ್ತೆ, ಸ್ವಾದನೂ ಇರುತ್ತೆ, ಸೂಪರ್ ಅಂತ ಹೇಳ್ತೀವಿ. ಹಾಗಂದ್ರೆ ಆ್ಯಪಲ್ ಏನು ಕಡಿಮೆ ಇದೆಯಾ, ಆ್ಯಪಲ್ಲು ಅದಕ್ಕಿಂತ ಏನು ಕಡಿಮೆ ಇಲ್ಲ, ಅದು ಫಸ್ಟ್ ಗ್ರೇಡ್ ಆದರೆ ಇದು ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಘಟ್ಕರ್ ಬಿ ನಯ್ಯ, ಮಾವಿನ ಹಣ್ಣಿಗಿಂತ ಕಡಿಮೆ ಅಂತೂ ಏನಿಲ್ಲ, ಅದರಷ್ಟು ಹೈ ಅಲ್ಲದೆ ಇರೋ ಅದಕ್ಕಿಂತ ಕಡಿಮೆನೂ ಏನಿಲ್ಲ. ಇದರಲ್ಲೂ ಸಹ ಗುಣಗಳು ಇದೆ, ಇಸ್ಮೆ ಗುಣ್ ಬಿ ಹೇ. ಈ ಆ್ಯಪಲ್ನಲ್ಲೂ ಗುಣಗಳಿದೆ. ಕೇಳಿದ್ರಲ್ಲ, ಒಂದು ಡೈಲಿ ಒಂದೊಂದು ಆ್ಯಪಲ್ ತಿನ್ನೋದ್ರಿಂದ ಡಾಕ್ಟ್ರಿಂದ ದೂರ ಇರಬಹುದು ಅಂತೇಳಿ. ಹಾಗೆ ಟೋಟಲಿ ಪ್ಯಾರಾಗ್ರಾಫದ ಅರ್ಥ ಏನು, ಡಾಕ್ಟ್ರಿಂದ ದೂರ ಇರಬೇಕು ಅಂದರೆ ಬೇವಿನಕಾಯಿಯನ್ನು ಬೇಕಾದ್ರೂ ತಿನ್ನೋದಕ್ಕೆ ರೆಡಿ ಇರ್ತಾರೆ. ಅದೇ ರೀತಿ ಸೇಬ್ ಸಹ ರಸ ಮತ್ತು ಸ್ವಾದದಲ್ಲಿ ಮಾವಿನ ಹಣ್ಣಿನಷ್ಟು ರುಚಿಕರವಾಗಿಲ್ಲದೆ ಇದ್ರು ಅದಕ್ಕಿಂತ ಕಡಿಮೆ ಅಂತೂ ಇಲ್ಲ. ಘಟ್ಕರ್ ಅಂತ ಹೇಳಿದ್ರೆ ಕಡಿಮೆ, ಬಡ್ಕರ್ ಅಂತಂದರೆ ಜಾಸ್ತಿ, ಘಟ್ಕರ್ ಅಂತ ಹೇಳಿದ್ರೆ ಕಡಿಮೆ. ಇವೆರಡು ಆಪೋಸಿಟ್ ವರ್ಡು ಆಗುತ್ತೆ, ಬಡ್ಕರ್ ಘಟ್ಕರ್. ಇಸ್ಮೆ ಗುಣ್ ಬೇವಿ ಹೇ. ಆಪಲ್ನಲ್ಲಿ ಒಳ್ಳೆಯ ಗುಣಗಳು ಸಹ ಇದೆ. ಡಾಕ್ಟರ್ನಿಂದ ತಪ್ಪಿಸಿಕೊಳ್ಳಲು ನಾವು ಬೇವಿನಕಾಯಿಯನ್ನು ತಿನ್ನಲು ತಯಾರಾಗುತ್ತೇವೆ. ಸೇಬಿನ ರಸ ಸ್ವಾದದಲ್ಲಿ ಮಾವಿನ ಹಣ್ಣಿಗಿಂತ ಹೆಚ್ಚಿಲ್ಲದಿದ್ದರೂ ಕಡಿಮೆ ಗುಣಗಳೇನು ಇದರಲ್ಲಿ ಇಲ್ಲ. हमने दुकानदार से मोल भाव किया और आधा सेब मांगे. ಕೊನೆಗೆ ಲೇಖಕರು ನೋಡ್ತಾರೆ ಹಣ್ಣುಗಳು, ನೀವು ನೋಡೋಲ್ಲ ಇದುವರೆಗೂ, ಕಲರ್ ಹಣ್ಣು ಮನಸ್ಸಿಗೆ ಇಷ್ಟ ಆಯಿತು, ಆ್ಯಪಲ್ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರೋದಿಲ್ಲ, ಈ ರೀತಿ ಎಲ್ಲ ನೋಡಾದ್ಮೇಲೆ ಕೊನೆಗೆ ಏನು ಡಿಸೈಡ್ ಮಾಡಿದ್ರು, ಅಂಗಡಿಯವನ ಹತ್ರ ಆ ಒಂದು ಸೇಬಿನ ಹಣ್ಣಿನ ಬಣ್ಣವನ್ನು ನೋಡಿ, ಇದನ್ನೆಲ್ಲ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಮೋಲ್ ಭಾವ್ ಅಂತ ಹೇಳಿದ್ರೆ ಎಷ್ಟಪ್ಪ ಕೆಜಿ, ಎಷ್ಟು ಸೇರು, ಏನು ಎತ್ತ ಅಂತೆಲ್ಲ ವಿಚಾರಿಸ್ಕೊಂಡು ಆಧಾ ಸೇಬ್ ಮಾಂಗೆ, ಅರ್ಧ ಕೆಜಿ ಸೇಬನ್ನು ಕೊಂಡುಕೊಂಡ್ರು. ಯಾರು? ಲೇಖಕರು. ನಾವು ಅಂಗಡಿಯವನೊಂದಿಗೆ ಬೆಲೆ ಚರ್ಚಿಸಿ ಅರ್ಧ ಕೆಜಿ ಸೇಬನ್ನು ಕೇಳಿದೆವು. ಲೇಖಕರು ಅರ್ಧ ಕೆಜಿ ಸೇಬನ್ನು ತಗೊಂಡ್ರು. ಆ ಸೇಬಿನ ಬಗ್ಗೆ ಅಂಗಡಿಯವನು ಹೇಗೆಲ್ಲ ವರ್ಣನೆ ಮಾಡ್ತಾನೆ. ನೀವು ಅಂಗಡಿಗಳಿಗೆ ಹೋಗಿದ್ದೀರಾ, ವ್ಯಾಪಾರಸ್ಥರು ಹೇಗೆಲ್ಲ ಹೇಳ್ತಾರೆ ಆ ಒಂದು ವಸ್ತುವಿನ ಬಗ್ಗೆ ಅನ್ನೋದು ತಿಳ್ಕೊಂಡ್ರೆ. ಇಲ್ಲಿ ಹಣ್ಣಿನ ಬಗ್ಗೆ ಆ ಒಂದು ವ್ಯಾಪಾರಸ್ಥ ಏನಂತ ಹೇಳ್ತಿದ್ದಾನೆ ಅನ್ನೋದು ಇಲ್ಲಿದೆ. ದುಕಾನ್ದಾರ್ ನೇ ಕಹಾ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೇ.
ಯಜಮಾನ್ ಅಂಗಡಿಯವನ್ನ ಎದುರುಗಡೆ ಬಂದಂಥ ವ್ಯಾಪಾರಿಯನ್ನ ಯಾವೆಲ್ಲ ಭಾಷೆಗಳಲ್ಲಿ ಮಾತಾಡಿಸ್ತಾನೆ ಅಂತ ನಿಮಗೆ ಗೊತ್ತಿದೆ. ಅಣ್ಣವ್ರೆ, ಅಕ್ಕವ್ರೆ, ಯಜಮಾನ್ರೆ, ತಗೊಂಡ್ ಮಾರಾಯ, ಈ ರೀತಿ ಪದಗಳು ಉಪಯೋಗಿಸಿದಾಗೆ ಹಿಂದಿನಲ್ಲಿ ಬಾಬೂಜಿ ಅನ್ನೋ ಪದವನ್ನ ಇಲ್ಲಿ ಬಳಸಿದ್ದಾರೆ. ಅಂಗಡಿಯವನು ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೇ, ಯಜಮಾನ್ರೆ ತುಂಬಾನೇ ಸೂಪರ್ ಆಗಿರೋ ಮಜೆದಾರ್ ಅಂತ ನೋಡಿ ತುಂಬಾನೇ ಟೇಸ್ಟ್ ಆಗಿರುವ ಹಣ್ಣುಗಳು ಬಂದಿದೆ. ಖಾಸ್ ಕಾಶ್ಮೀರ್ ಕೆ, ಅದು ಎಲ್ಲಿದು ಸೇಬುಗಳು? ಕಾಶ್ಮೀರ. ಆಪಲ್ ಬೆಳೆಯಲೇ ಕಾಶ್ಮೀರದಲ್ಲಿ, ಹಾಗಾಗಿ ಕಾಶ್ಮೀರದ್ದು ಅಂದ್ರೆ ಜನಗಳ ಆಸೆ ಜಾಸ್ತಿ ಅಲ್ವಾ, ಹಾಗಾಗಿ ಕಾಶ್ಮೀರದ್ದು ಅಂತ ಹೇಳ್ತೇನೆ. ಅದು ಆಕ್ಚುಲಿ ಕಾಶ್ಮೀರದ್ದೇ ಆಗಿರುತ್ತೆ. ಆಪ್ ಲೇ ಜಾಯೆ ಕಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ನೀವು ತಗೊಂಡೋಗಿ ತಿನ್ನಿ, ಏನ್ ನಿಮ್ಗಂತೂ ಖುಷಿನೋ ಖುಷಿ ಆಗೋಗುತ್ತೆ. ವ್ಯಾಪಾರಸ್ಥರು ಹೇಗೆ ಮಾತಾಡ್ತಾರೆ ನೋಡಿರ್ಬೋದು. ಹೇಳ್ತಾರೆ, ತೋ ಅವ್ರ ಮಾತನ್ನ ಕೇಳಿ ಮೇನೆ ರುಮಾಲ್ ನಿಕಾಲ್ಕರ್ ಉಸ್ಸೆ ದೇತೆ ಹುಯೆ ಕಹ. ಸರಿ, ಲೇಖಕರ್ಗೆ ಅವ್ನು ಹೇಳಿದ್ದು ಇಷ್ಟ ಆಯ್ತು, ನೋಡಿದ್ದು ಇಷ್ಟ ಆಯ್ತು, ಅರ್ಧ ಕೆಜಿ ಕೊಂಡ್ಕೊಳಕ್ಕೂ ತಯಾರಾದ್ರೆ ಅವ್ನು ಹೇಳಾದ್ಮೇಲೆ ಏನ್ ಮಾಡ್ತಾರೆ, ರುಮಾಲ್ ನಿಕಾಲ್ಕರ್. ಮೇನೆ ಅಂದ್ರೆ ಇಲ್ಲಿ ಯಾರು? ಲೇಖಕರು. ರುಮಾಲ್ ಅಂತ ಹೇಳಿದ್ರೆ ಕರ್ಚಿಫ್, ಕರವಸ್ತ್ರ. ಇಂಗ್ಲಿಷ್ನಲ್ಲಾರೆ ಕರ್ಚಿಫ್, ಕನ್ನಡದಲ್ಲಾರೆ ಕರವಸ್ತ್ರ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ರುಮಾಲ್ ನಿಕಾಲ್ಕರ್, ತನ್ನ ಜೋಬಿಂದ ಕರ್ಚೀಫ್ ಅನ್ನ ತೆಗೆದು ಅಂಗಡಿಯವನ ಕೈಗೆ ಕೊಡುತ್ತಾ, ಉಸೆ ದೇತೆ ಹುಯೆ, ಅಂಗಡಿಯವನ ಕೈಗೆ ಕೊಡುತ್ತಾ, ಚುನ್ ಚುನ್ಕರ್ ರಖನ, ಆರಿಸಿ, ಚೆನ್ನಾಗಿರೋದನ್ನ ಆರಿಸಿ ಕೊಡಪ್ಪ ಅಂತ ಹೇಳ್ತಾನೆ. ಇದು ಸಾಮಾನ್ಯವಾಗಿ ಗಂಡಸರು ಮಾಡುವಂತಹ ತಪ್ಪು. ಎಲ್ಲರೂ ಅಂತಲ್ಲ, ಕೆಲವರು ಏನ್ ಮಾಡ್ತಾರೆ, ಅಂಗಡಿನಲ್ಲಿತ್ತು ಅರ್ಧ ಕೆಜಿ ಆಪಲ್ ಕೊಡಪ್ಪ ಅಂತ ಇವ್ರು ಪಾಡಿಗಿರ್ತಾರೆ, ಕರ್ಚೀಫ್ ಕೊಟ್ರು ಲೇಖಕರು, ತಗೊಂಡ್ರು, ಅವ್ರ ಆಪಲ್ ಅನ್ನ ಹಾಕೊಟ್ರು. ಹೌದಲ್ವ? ಇದ್ರಲ್ಲಿ ಸಹಜವಾಗಿ ನಿಮ್ಮ ಮನೆಗಳಲ್ಲೂ ಇರುವಂತಹ ಗಂಡು ಮಕ್ಕಳು, ಅಪ್ಪ ಆಗ್ಬೋದು, ಅಂಕಲ್ ಆಗ್ಬೋದು, ತಾತ ಆಗ್ಬೋದು, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಈ ರೀತಿ ಮಾಡ್ತಾರೆ. ಅಂಗಡಿಯವನು, ಯಜಮಾನ್ರೆ ಬಹಳ ಚೆನ್ನಾಗಿರುವ ಕಾಶ್ಮೀರದ ಸೇಬುಗಳು ಬಂದಿದೆ, ತೆಗೆದುಕೊಳ್ಳಿ, ತಿಂದು ಖುಷಿಯಾಗುತ್ತದೆ ಅಂತ ಹೇಳ್ತಾರೆ. ನಾನು ಕರವಸ್ತ್ರವನ್ನು ತೆಗೆದು ಅಂಗಡಿಯವನಿಗೆ ಕೊಡುತ್ತಾ ಹೇಳಿದೆ, ಆರಿಸಿ ಹಾಕು, ಚೆನ್ನಾಗಿರೋದು ಆರ್ಸಕ್ಕಪ್ಪ ಅಂತ ಲೇಖಕರು ಹೇಳ್ತಾರೆ. दुकानदार ने तराजू उठाई और अपने नौकर से बोला, सुनो आधा सेब कश्मीरी सेब निकाल ला, चुनकर लाना. ಅಂಗಡಿಯವರು ಏನ್ ಮಾಡಿದ್ರು, ತರಾಜು ಅಂತ ಹೇಳಿದ್ರೆ ತಕ್ಕಡಿ, ತರಾಜು ಅಂದ್ರೆ ತಕ್ಕಡಿ. ಉಠಾಯಿ, ತಕ್ಕಡಿ ನೋಡಿ, ಹಿಂದಿನ ಕಾಲದಲ್ಲಿ ಕೈನಲ್ಲಿ ಹಿಡ್ಕೊಳ್ಳುವಂತ ತಕ್ಕಡಿ ಇರ್ಬೋದು, ಅದಕ್ಕೆ ಎತ್ಕೊಂಡ್ರೆ. ಮಿಷನರ್ ಯಾರು ಎತ್ಕೊಂತಾರೆ? ಹೌದು ಅಲ್ವಾ? ಹಾಗಾಗಿ ತಕ್ಕಡಿಯನ್ನ ಎತ್ಕೊಂಡ್ರು. ಅವ್ರ ಅಪ್ಪನೇ ನೌಕರ್ಸೆ, ತೂಕ ಹಾಕುವ ಜಾಗದಲ್ಲಿ ಮಾಲೀಕ ಇದ್ದ, ಅದನ್ನೆಲ್ಲ ಎತ್ಕೊಂಡ್ಕೊಡಕ್ಕೆ ಅಲ್ಲಿ ಕೆಲಸಗಾರ ಒಂದು ಹುಡುಗ ಇದ್ದ. ನೌಕರ್ಸೆ ಬೋಲ, ನೌಕರನಿಗೆ ಹೇಳಿದರು. ಬೋಲ ಅಂತ ಹೇಳಿದ್ರೆ ಹೇಳುವುದು. ಸುನೋ ಆದಾ ಸೇಬ್ ಕಾಶ್ಮೀರಿ ಸೇಬ್ ನಿಕಾಲ್ಲಾನ, ಅರ್ಧ ಸೇರಷ್ಟು ಕಾಶ್ಮೀರಿ ಸೇಬನ್ನ ತಗೊಂಬ, ಚುನ್ಕರ್ ಲಾನ, ಆರಿಸ್ಕೊಂಡ್ ತಗೊಂಬ ಅಂತ ಲೇಖಕರಿಗೆ, ಕೆಲಸದವನಿಗೆ ಯಾರು ಹೇಳ್ತಾರೆ? ಅಂಗಡಿಯವನು ಹೇಳ್ತಾನೆ. ಅಂಗಡಿಯವನು ತಕ್ಕಡಿಯನ್ನು ಹಿಡಿದು ಕೆಲಸದವನಿಗೆ ಹೇಳಿದ, ಅರ್ಧ ಕೆಜಿ ಕಾಶ್ಮೀರಿ ಸೇಬನ್ನು ಆರಿಸಿಕೊಂಡು ಬಾ ಎಂದು. लौंडा 4 सेब लाया, दुकानदार ने तौला, एक लिफाफे में उन्हें रखा और रुमाल में बांधकर मुझे दे दिया. मैंने 4 आने उसके हाथ में रख दिए. ಲೌಂಡ ಅಂತಂದ್ರೆ ಇಲ್ಲಿ ಹುಡುಗ. ಇಲ್ಲಿ ಹುಡುಗ ಯಾರು? ಆ ಕೆಲಸದವನು, ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರ ಹುಡುಗ. ಲೌಂಡ ಹುಡುಗನ್ಗೆ, ಹುಡುಗ ತಗೊಂಬಾರೋ ಅಂತ ಹೇಳ್ತಾರಲ್ಲ, ಹಾಗೆ ಲೌಂಡ 4 ಸೇಬ್ ಲಾಯ. ಹುಡುಗನ್ಗೆ ಹೇಳಿರ್ತಾರಲ್ಲ, ಆರಿಸ್ಕೊಂಬಾರಪ್ಪ ಕಾಶ್ಮೀರಿ ಸೇಬ್ನ ಅಂತೇಳಿ ಅಂಗಡಿಯವನು. ಅದಕ್ಕೆ 4 ಸೇಬ್ ಲಾಯ. ಅರ್ಧ ಕೆಜಿಗಿಂದ ಎಷ್ಟು ಬರ್ಬೋದು? ಮೀಡಿಯಂ ಸೈಜ್ದಾರೆ 4 ಬರುತ್ತೆ, 1 ಕೆಜಿಗಾರೆ 8 ಬರ್ತವೆ, ದೊಡ್ಡದಾದ್ರೆ 3 ಬರೋದು. ಸೊ ಲೌಂಡ 4 ಸೇಬ್ ಲಾಯ, ಆರಿಸ್ಕೊಂಡು 4 ಸೇಬು ಹಣ್ಣನ್ನ ಆ ಹುಡುಗ ತಂದ. ಲೌಂಡ ಅಂದ್ರೆ ಹುಡುಗ. ದುಕಾನ್ದಾರ್ನೆ ತೌಲಾ, ತೌಲಾ ಅಂತ ಹೇಳಿದ್ರೆ ತೂಕ ಹಾಕಿದ. ತರಾಜು ಅಂದ್ರೆ ತಕ್ಕಡಿ, ಈ ತರಾಜು ಅಂದ್ರೆ ತಕ್ಕಡಿ, ತೌಲಾ ಅಂತ ಹೇಳಿದ್ರೆ ತೂಕ ಹಾಕಿದ. ದುಕಾನ್ದಾರ್, ಅಂಗಡಿಯವನು ತೂಕ ಹಾಕ್ತಾನೆ. ಏಕ್ ಲಿಫಾಫೆ ಮೇ ರಖ, ಲಿಫಾಫೆ ಅಂತಂದ್ರೆ ಎನ್ವಲಪ್ ಅಂದ್ರೆ ಪೇಪರ್ ಇಂದ ಮಾಡಿದಂತಹ ಒಂದು ಕವರು. ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಡಿಮಾರ್ಟ್ ಮಾಲ್ಗಳಲ್ಲಿ, ಡಿಮಾರ್ಟ್ಗಳಲ್ಲೆಲ್ಲ ಹೋದ್ರೆ ಪೇಪರ್ ಇಂದ ಮಾಡಿದಂತಹ ಎನ್ವಲಪ್ ಇರುತ್ತೆ, ಅಥವಾ ನಾವು ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಲ್ಲ ಆ ಥರದ್ದು. ಆ ಥರದಲ್ಲಿ ದೊಡ್ಡ ಪ್ರಮಾಣದಲ್ಲಿ 4 ಆಪಲ್ ಇಡಿಸುವಂತ ಒಂದು ಕವರಲ್ಲಿ ಹಾಕಿದ್ರು. ಉನ್ನೆ ರಖ ಅಂದ್ರೆ ಇಟ್ರು. ಅವ್ರ ರುಮಾಲ್ ಮೇ ಬಾಂಧ್ಕರ್, ಮೊದಲೇ ಲೇಖಕರು ಅವ್ರ ಕೈ ಕರ್ಚೀಫ್ ಕೊಟ್ಬಿಟ್ಟಿದ್ರಲ್ಲ, ರುಮಾಲ್ ಅಂದ್ರೆ ಏನೋ ಕರ್ಚೀಫ್ ಅಥವಾ ಕರವಸ್ತ್ರ, ಅದನ್ನ ಕೊಟ್ಟಿದ್ರು. ಆ ಒಂದು ಪೇಪರ್ ಕವರ್ ಅನ್ನ ಆ ಕರ್ಚೀಫ್ ಒಳಗಡೆ ಇಟ್ಟು ಬಾಂಧ್ಕರ್ ಅಂದ್ರೆ ಕಟ್ಬಿಟ್ಟು, ಮುಜೆ ದೇದಿಯ, ಬಾಂಧನ ಅಂತ ಹೇಳಿದ್ರೆ ಕಟ್ಟುವುದು, ಮುಜೆ ದೇದಿಯ, ಲೇಖಕರ ಕೈಗೆ ಕೊಟ್ಟರು ಕಟ್ಟಿ. ಮೇನೆ 4 ಆನೆ ಉಸ್ಕೆ ಹಾತ್ ಮೇ ರಖ್ದಿ, ಎಷ್ಟಾಗಿತ್ತು? 4 ಆಪಲ್ಗೆ ಅರ್ಧ ಕೆಜಿಗೆ 4 ಆಣೆ ಆಗಿತ್ತು.
ಅವ್ರ ಕೈ ಕೊಟ್ಟು ನಾನು ಹೊರಟು ಬಂದೆ. ಕರ್ಚೀಫ್ ಕೊಟ್ಟರು, ಆ್ಯಪಲ್ ತಗೊಂಡು, ಆ ಆ್ಯಪಲ್ ರೇಟ್ ಎಷ್ಟಾಗಿತ್ತು, ಅರ್ಧ ಕೆ ಜಿಗೆ 4 ಆಣೆ ಆಗಿತ್ತು. ಹುಡುಗ 4 ಸೇಬನ್ನು ತಂದ. ಅಂಗಡಿಯವನು ತೂಕ ಹಾಕಿ ಒಂದು ಕಾಗದದಲ್ಲಿ ಇಟ್ಟು ಕರವಸ್ತ್ರವನ್ನು ಕಟ್ಟಿ ನನಗೆ ಕೊಟ್ಟ. ನಾನು 4 ಆಣೆ ಅವನ ಕೈಯಲ್ಲಿ ಇಟ್ಟೆ.